ಸಂಘಟಕ, ಸಮಾಜ ಸೇವಕ, ಸಹೃದಯಿ ಪ್ರಕಾಶ್ ಶೆಟ್ಟಿಯವರ 60ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಪ್ರಕಾಶ್ ಶೆಟ್ಟಿಯವರ ಮಿತ್ರರು, ಬಂಧುಗಳು, ಅಭಿಮಾನಿಗಳು, ದೇಶ ವಿದೇಶದಲ್ಲಿರುವ ಪ್ರಕಾಶ್ ಶೆಟ್ಟಿ ಅವರ ಮಿತ್ರವರ್ಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಕಾಶ ಅಭಿನಂದನಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ. 60ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಶೆಟ್ಟಿಯವರ ಇಷ್ಟದ ಕಲೆ ಯಕ್ಷಗಾನ. ಯಕ್ಷಗಾನದ 60 ನಿಮಿಷಗಳ ಯಕ್ಷಗಾನ ವೈಭವ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಮಹಾಪೋಷಕರು ಪ್ರಕಾಶ್ ಶೆಟ್ಟಿಯವರು. ಇದೀಗ ಯಕ್ಷಗಾನ ವೈಭವವನ್ನು ನಡೆಸುತ್ತಿರುವಂತಹ ಕಲಾವಿದರ ಕಿರುಪರಿಚಯ. ಪಟ್ಲ ಭಾಗವತರ ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಮೆರೆಸಲಿರಿಸುವ ಕಲಾವಿದರು ಬಡಗುತಿಟ್ಟಿನ ಖ್ಯಾತ ಭಾಗವತ ಸುರೇಶ್ ಶೆಟ್ಟಿ ಶಂಕರನಾರಾಯಣ. ಕಳೆದ 38 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಕಲಾ ಸೇವೆಗೈಯುತ್ತಿರುವ ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಬಡಗುತಿಟ್ಟಿನ ಯಕ್ಷಗಾನ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಯುವ ಭಾಗವತ, ಕಳೆದ 22 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಮೆರೆಯುತ್ತಿರುವ, 8 ವರ್ಷಗಳಿಂದ ಪೆರಡೂರು ಮೇಳದ ಪ್ರಧಾನ ಭಾಗವತರಾಗಿ ಭಾಗವತಿಕೆಯಲ್ಲಿ ಮಿಂಚುತ್ತಿರುವ ಜನ್ಸಾಲೆ ರಾಘವೇಂದ್ರ ಆಚಾರ್ಯ, MSc ಪದವೀಧರೆಯಾಗಿ BEd ವಿದ್ಯಾರ್ಥಿನಿಯಾಗಿರುವ ಶ್ರೀಮತಿ ಕಾವ್ಯಶ್ರೀ ಅಜೇರು ತನ್ನ ಎಳೆಯ ವಯಸ್ಸಿನಲ್ಲೇ ಯಕ್ಷರಂಗವನ್ನು ಪ್ರವೇಶ ಮಾಡಿದವರು ಭಾಗವತರಾಗಿ ಕಳೆದ 14 ವರ್ಷಗಳಿಂದ ಭಾಗವತಿಕೆಯನ್ನು ನಡೆಸ್ತಾ ಇರುವ ಶ್ರೀಮತಿ ಕಾವ್ಯಶ್ರೀ ಅಜೇರು, ಪ್ರೀತಿಪೂರ್ವಕ ಸ್ವಾಗತ. ಬಂಧುಗಳೇ, ಯಕ್ಷಗಾನ ವೈಭವದ ಹಿಮ್ಮೇಳ ಕಲಾವಿದರು, ಏಕಕಾಲದಲ್ಲಿ 7 ಚೆಂಡೆಗಳನ್ನು ನುಡಿಸುತ್ತಿರುವಂತಹ ಚೆಂಡೆಯ ಮಲ್ಲ ಪದ್ಮನಾಭ ಉಪಾಧ್ಯರು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಬಡಗುತಿಟ್ಟಿನ ಸೃಜನ್ ಹಾಲಾಡಿಯವರು 2 ಚೆಂಡೆ ವಾದನವನ್ನು ಏಕಕಾಲದಲ್ಲಿ ಯಾವ ರೀತಿಯಾಗಿ ನುಡಿಸ್ತಾರೆ ಅಂತ ನೋಡೋಣ. ಖ್ಯಾತ ಮದ್ದಳೆಗಾರ ಸುನೀಲ್ ಭಂಡಾರಿ ಕಡತೋಕ ಬಡಗುತಿಟ್ಟಿನ ಮದ್ದಳೆಗಾರರಾಗಿ ನಮ್ಮೊಂದಿಗಿದ್ರೆ, ತೆಂಕುತಿಟ್ಟಿನ ಅಗ್ರಪಂಕ್ತಿಯ ಮದ್ದಳೆಗಾರ ಬೊಳಿಂಜಡ್ಕ ಗುರುಪ್ರಸಾದ್ ಅವರು ನಮ್ಮೊಂದಿಗೆ ಮದ್ದಳವಾದಕರಾಗಿದ್ದಾರೆ. ಚಕ್ರತಾಳದಲ್ಲಿ ರಾಜೇಂದ್ರ ಕೃಷ್ಣ. ಮತ್ತೊಮ್ಮೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸತೀಶ್ ಶೆಟ್ಟಿ ಪಟ್ಲ ಮತ್ತು ಮಿತ್ರರ ಯಕ್ಷ ಗಾನ ವೈಭವ ದೇವತಾ ಸ್ತುತಿಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ.
ಶರ್ವಾಣಿ ಶಂಕರಿ ಪಾಲಯನ ಶರ್ವಾಣಿ ಶಂಕರಿ ಅಮ್ಮ
ಗೋಲ್ಡ್ಫಿಂಚ್ ಸಿಟಿ. ಸುಮಾರು 150 ಎಕರೆ ಈ ಭೂಪ್ರದೇಶದ ಒಡೆಯ ಪ್ರಕಾಶ್ ಶೆಟ್ಟಿಯವರು. ಪ್ರಕಾಶ್ ಶೆಟ್ಟಿಯವರ 60ನೆಯ ಹುಟ್ಟುಹಬ್ಬವನ್ನು ಅವರ ಮಿತ್ರರು ಸಡಗರ ಸಂಭ್ರಮದಿಂದ ಆಚರಿಸುವ ಈ ಶುಭಾವಸರದಲ್ಲಿ ಯಕ್ಷಗಾನ ವೈಭವ, ತೆಂಕು ಬಡಗಿನ ಖ್ಯಾತ ಭಾಗವತರುಗಳು ಅವರ ಇಷ್ಟದ ಹಾಡುಗಳನ್ನು ಇದೀಗ ಈ ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ಸುರೇಶ್ ಶೆಟ್ಟಿ, ಶಂಕರ್ ನಾರಾಯಣ. ನೋಡಿ ಹಿಗ್ಗಿದಳಾಗ ನೋಡಿ ಹಿಗ್ಗಿದಳಾಗ ನೃಪಕುಮಾರನ ಕಣ್ಣು ನೃಪಕುಮಾರನ ಕಣ್ಣು ಪಾಡಿ ಪೂರ್ವದ ಪುಣ್ಯವ ಇದು ಪಾಡಿ ಪೂರ್ವದ ಪುಣ್ಯವ ಪೂರ್ವದ ಪುಣ್ಯವ ಆ ನೋಡಿ ಹಿಗ್ಗಿದಳಾಗ ನೃಪಕುಮಾರನ ಕಣ್ಣು ನೋಡಿ ನೃಪಕುಮಾರನ ಕಣ್ಣು ನೃಪಕುಮಾರನ ಕಣ್ಣು ಪಾಡಿ ಪೂರ್ವದ ಪುಣ್ಯವ ಕಣ್ಣು ಪಾಡಿ ಪೂರ್ವದ ಪುಣ್ಯವ ನೋಡಿ ಹಿಗ್ಗಿದಳಾಗ ನೃಪಕುಮಾರನ ಕಣ್ಣು ಪಾಡಿ ಪೂರ್ವದ ಪುಣ್ಯವ ಆ ಪಾಡಿ ಪೂರ್ವದ ಪುಣ್ಯವ ಆ ಆ
ಹೌದು 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 ಬಾಡ ನಿದ್ರೆ ಪಯಿತನಾರೋ ಲಕ್ಷಣದು ರೂಢಿ ಬಸುತ್ತನುವುದು ಲಕ್ಷಣಗಳು ರೂಢಿ ಬಸುತ್ತ ಹೌದು 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 ಲಕ್ಷಣಗಳು ರೂಢಿ ಬಸುತ್ತ ಹೌದು ಸುರೇಶ್ ಶೆಟ್ಟಿ ಶಂಕರನಾರಾಯಣ ಭಾಗವತರ ಸಿರಿಕಂಠದ ಸೊಬಗನ್ನು ನೋಡಿದ್ದೇವೆ. ಸುನೀಲ್ ಭಂಡಾರಿಯವರ ಮದ್ದಳೆಯ ಕೈಚಳಕವನ್ನು ಗಮನಿಸಿದ್ದೇವೆ. ಮುಂದೆ ಶ್ರೀಮತಿ ಕಾವ್ಯಶ್ರೀ ಅಜಾರು ಅವರ ಶೃಂಗಾರ ಹಾಡಿಗೆ ಗುರುಪ್ರಸಾದ್ ಬೊಳಿಂಜಡ್ಕ ಅವರ ಮದ್ದಳೆಯ ಸಾಥ್. ಕುಸುಮ ತೋರಣ ವೃಕ್ಷ ಮಂಟಪ ಕುಸುಮ ತೋರಣ ವೃಕ್ಷ ಮಂಟಪ ಪೋಸತನಿಪ ಸಮುದರ್ಯದಾಗರ ಪೋಸತನಿಪ ಸಮುದರ್ಯದಾಗರ
ಗೋಲ್ಡ್ ಫಿಂಚ್ ಸಿಟಿ ಇಲ್ಲಿ ನಾವು ಸೇರಿದ್ದೇವೆ. 25,000ಕ್ಕಿಂತಲೂ ಹೆಚ್ಚಿನ ಆತ್ಮೀಯ ಮಿತ್ರರ, ಬಂಧುಗಳ, ಬಾಂಧವರ ಸಮ್ಮಿಲನದಲ್ಲಿ ಪ್ರಕಾಶ್ ಶೆಟ್ಟಿಯವರ 60ನೆಯ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಪ್ರಕಾಶ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಡಗುತಿಟ್ಟಿನ ಖ್ಯಾತ ಭಾಗವತ ಜನ್ಸಾಲೆ ರಾಘವೇಂದ್ರ ಆಚಾರ್ಯರ ಸಿರಿಕಂಠದಲ್ಲಿ ಶೃಂಗಾರ ಗೀತೆ ಈ ರೀತಿಯಾಗಿ ಮೂಡಿ ಬರ್ತಾ ಇದೆ ನೋಡಿ. ಪುನ್ನಾಗದಿಂಜನಗೆ ಪಡೆಯುವ ಶವಪಂದೆ ಪನ್ನಗಾರಿ ಧ್ವಜದೋಯು ನಿದ್ರೆಯೋ ತ್ಯಜಿಸಿ ಪನ್ನಗ ಸುವೇಡಿ ಪನ್ನಗ ಕನ್ನಿಕೆಯ ಗಂಡು ನುಡಿಸಿದನು. ಪನ್ನಗ ಸುವೇಡಿ ಪನ್ನಗ ಕನ್ನಿಕೆಯ ಗಂಡು ನುಡಿಸಿದನು. ಯಾರ ನೀನು ಭುವನ ಮೋಗಿನಿ ಪೇಳು ಸುರರಾಯ ನಾರಿಯೇನೆ ಚೆಲುವಿನ ಕಣೆ. ಯಾರ ನೀನು ಭುವನ ಮೋಹಿನಿ ಯಾರ ನೀನು ಭುವನ ಮೋಹಿನಿ ಬೇಳು ಸುರರಾಯ ನಾರಿಯೇನೆ ಚೆಲುವಿನ ಕಣೆ. ಬೇಳು ಸುರರಾಯ ನಾರಿಯೇನೆ ಚೆಲುವಿನ ಕಣೆ. ಓ ಭುವನ ಮೋಹಿನಿ ನೀ ಚೆಲುವಿನ ಕಣೆ. ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೊಳಿದ್ದೆ. ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೊಳಿದ್ದೆ. ವಾರಿನಾಕ್ಷಿ ಗಾದ ನೃತ್ಯ ಸೂರೆಗೊಂಡು ಎನ್ನ ಮನವು. ವಾರಿನಾಕ್ಷಿ ಗಾದ ನೃತ್ಯ ಸೂರೆಗೊಂಡು ಎನ್ನ ಮನವು.
ಪ್ರಕಾಶ್ ಶೆಟ್ಟಿಯವರು ಯಕ್ಷಗಾನ ಪ್ರಿಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಆರಂಭದ ದಿನಗಳಿಂದಲೂ ಕೂಡ ಸತೀಶ್ ಶೆಟ್ಟಿ ಭಾಗವತರ ಸೇವಾ ಯೋಜನೆಗಳಿಗೆ ಅವರು ಬೆನ್ನೆಲುಬಾಗಿ ನಿಂತವರು. ಪಟ್ಲಾಶ್ರಯ ಯೋಜನೆಗೆ ಪೂರ್ಣ ಸಹಕಾರವನ್ನು ನೀಡುತ್ತಿರುವ ಮಹಾ ಪೋಷಕರು. ಪಟ್ಲರ ಮೇಲೆ ಪ್ರಕಾಶ್ ಶೆಟ್ಟಿಯವರಿಗೆ ಬಹಳ ಪ್ರೀತಿ, ಗೌರವ, ವಿಶ್ವಾಸ. ಈ ಕಾರ್ಯಕ್ರಮ ನಿಗದಿಯಾದ ಸಂದರ್ಭದಲ್ಲೇ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಗುರ್ಮೆಯವರು ಮೊದಲ ಸಭೆಯಲ್ಲಿ ಹೇಳಿದ ಮಾತು, ಪ್ರಕಾಶ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಟ್ಲ ಭಾಗವತರ ಕಾರ್ಯಕ್ರಮ ಇರ್ತದೆ ಅಂತ. ಇಂದು 60ನೆಯ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ 60 ನಿಮಿಷಗಳ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಇದೀಗ ಪಟ್ಲ ಭಾಗವತರ ಇಷ್ಟದ ಹಾಡನ್ನು ಕೇಳೋಣ. ಕಾಡ ಸರಸಿಯೋಳಿಳಿದು ರೂಕ್ಷನೋ ಕಾಡ ಸರಸಿಯುಳಿಳಿದೋ ರೂಕ್ಷನೋ ಕ್ರೀಡಿಸುತ್ತಿರೇ ಮರದ ಮರೆಯೋ ಕ್ರೀಡಿಸುತ್ತಿರೇ ಮರದ ಮರೆಯೋ ನೋಡಿ ಸೈರಿಣಿ ಸ್ಮರಣ ತಾಪದಿ ಪಾಡಿ ಪಡುತ್ತ ನೋಡಿ ಸೈರಿಣಿ ಸ್ಮರಣ ತಾಪದಿ ಪಾಡು ಪಡುತ್ತ ನೋಡು ಸಾಕರೆ ಕಾಡ ಚೆಲುವನು ನೋಡು ಸಕರೆ ನೋಡು ಸಕರೆ ನೋಡು ಸಕರೆ ಕಾಡ ಚೆಲುವನು 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 ಸಕರೆ ಸಕರೆ ನೋಡು
ಮುಗಿಲ ಕುಡಿವ ನವಿಲ
ಭಾಷಾಭಿವಂದನಾ ಕಾರ್ಯಕ್ರಮ. ಅಭಿನಂದನೆಯನ್ನು ಸ್ವೀಕರಿಸಲು ಪ್ರಕಾಶ್ ಶೆಟ್ಟಿಯವರು ಅತಿಥಿ ಅಭ್ಯಾಗತರೊಂದಿಗೆ ಸಭಾಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಪಟ್ಲ ಭಾಗವತರು ಸಂಯೋಜಿಸಿರುವ ಖ್ಯಾತ ಪ್ರಸಂಗಕರ್ತ ಬುಟ್ಟಿಕೆರೆ ಪುರುಷೋತ್ತಮ ಪೂಂಜರು, ಕೊಲೆಕಾಡಿಯವರು ಕದ್ರಿ ನವನೀತ ಶೆಟ್ಟಿ ಇವರು ರಚಿಸಿದ ಹಾಡುಗಳನ್ನು ಸೇರಿಸಿ ಸಂಯೋಜಿಸಿ ಅಭಿನಂದನಾ ಗೀತೆಯನ್ನು ಪಟ್ಲ ಭಾಗವತರೀಗ ಹಾಡ್ತಾರೆ. ಪ್ರಕಾಶ್ ಶೆಟ್ಟಿಯವರ ಅಭಿನಂದನಾ ಗೀತೆ. ಅಂಬುಜಾಸನ ಗೆಣೆದ ಸೂತ್ರದಿ ತುಂಬು ಜೀವನ ರಂಗಧಾಮದಿ ಡಂಬವಿಲ್ಲದ ನಡೆಯ ತೋರಿದರಿವರು ಬಂಜಾರು ಕುಳ್ಬಿನಿಯ ಉದ್ಯಮದ ಅಧಿಪಗೆ ಸಂಭ್ರಮದೊಳರುವತ್ತು ಮಾಗಿತು ಅಂಬರದ ಶಶಿಗೊನಲು ದಿವ್ಯ ಪ್ರಕಾಶದಂದದಲ್ಲಿ ಹೃದಯ ಪೂರ್ವಕ ಈ ಶುಭಾಶಯ ಹೃದಯ ಪೂರ್ವಕ ಈ ಶುಭಾಶಯ ಬದುಕು ಕಾಣಲಿ ನಿಜದಿ ಸುಖಮಯ ಬದುಕು ಕಾಣಲಿ ನಿಜದಿ ಸುಖಮಯ ನಿಜದಿ ಸುಖಮಯ ಮದುವೆ ಬಂದಗೆ ಸ್ವರ್ಣ ಸಂಭ್ರಮ, ಮದುವೆ ಸ್ಪಂದಗೆ ಸ್ವರ್ಣ ಸಂಭ್ರಮ, ಮಧುರ ಜೀವನ ಭಾಗ್ಯ ಸಂಗಮ, ಮಧುರ ಜೀವನ ಭಾಗ್ಯ ಸಂಭ್ರಮ, ಭಾಗ್ಯ ಸಂಗಮ. ಕನಸು ಚಿಗುರಲಿ ಕನಸು ಚಿಗುರಲಿ ಮನಸ್ಸು ಅರಳಲಿ ಕನಕವಾಗಲಿ ಕನಕವಾಗಲಿ ಬಾಳ ಹಣತೆ ಬೆಳಗಲಿ ಬಾಳ ಹಣತೆ ಬೆಳಗಲಿ ಬಾಳ ಬಯಣಗೆ ಬಾಳ ಬಯಣಗೆ ಷಷ್ಠಿ ಸಂಭ್ರಮ ಷಷ್ಠಿ ಸಂಭ್ರಮ ಶೀಲ ಸನ್ನುತ ಸುಗುಣ ಸಂಗಮ ಶೀಲ ಸನ್ನುತ ಸುಗುಣ ಸಂಗಮ ಘನತೆ ಉದ್ಯಮ ಭರತ ನೆಲದಲ್ಲಿ, ಘನತೆ ಉದ್ಯಮ ಭರತ ನೆಲದಲ್ಲಿ, ವಿನುತ ದಾನಿಯೋ ನಿರತ ಒಲವಲಿ, ವಿನುತ ದಾನಿಯೋ ನಿರತ ಒಲವಲಿ. ಕರ್ಣರಾದಿರಿ ದಾನ ಧರ್ಮದಿ ಕರ್ಣರಾದಿರಿ ದಾನ ಧರ್ಮದಿ ಸ್ವರ್ಣವಾದಿರಿ ಜನರ ಹೃದಯದಿ ಸ್ವರ್ಣವಾದಿರಿ ಜನರ ಹೃದಯದಿ ಸ್ವರ್ಣವಾದಿರಿ ಜನರ ಹೃದಯದಿ ಗುಣದಲ್ಲಿ ಜನನ ತಾದಿರಿಯೇ ನಂಟು ಕಾಣಿಬ ಸ್ನೇಹ ದಯಿಸಿರಿ ಗೌರವಾದಿಪ ಯಜ್ಞದಲ್ಲಿ ಅವರು ಕೈಗ ನಿತ್ಯ ಗೆಳೆಯಲಿಯೇ ನೂರು ಮೀರುದ ಮುಂದೆ ಸಾಗಿರಿ ದಾನದಿ
ದೀವಿಗೆ ನಮಗೆ ತೋರಿರಿ, ನೂರು ಮೀರುತ್ತಾ ಮುಂದೆ ಸಾಗಿರಿ. ದಾರಿ ದೀವಿಗೆ ನಮಗೆ ತೋರಿರಿ, ನೀವು ನಲುಮೆಯೋ ನಿಮ್ಮ ಕಾಯಲಿ, ಜೀವ ಜೀವ